ಮೊನ್ನೆ ಆಟೋ ಡ್ರೈವರು ಇದು ಪ್ರಾಬ್ಲಮ್ ಆದಾಗ ಪೆಟ್ರೋಲ್ ಡೀಸೆಲ್ ಅವ್ರ ಗ್ಯಾಸ್ ಪ್ರಾಬ್ಲಮ್ ಆದಾಗ ಹೆಂಗ್ ನಿಂತಿದ್ರು ಎಸ್ ಸರ್. ಕಿಲೋಮೀಟರ್ ಗಟ್ಟಲೆ ಏನ್ ಡಿಸಿಪ್ಲಿನ್, ಯಾವ ಜಪಾನ್ ಅಲ್ಲ ಯಾವ ಇದ್ರಲ್ಲೂ ನೋಡಕ್ಕಾಗಲ್ಲ. ಒಂದ್ ಸಣ್ಣ ರೋಡ್ ಮಧ್ಯ ಬರುತ್ತೆ ಅಂದ್ರೆ ಅಲ್ಲಿ ಗ್ಯಾಪ್ ಕೊಟ್ಟು ನಿಂತಿದ್ದಾರೆ ಅಷ್ಟು ಉದ್ದ. ಎಷ್ಟು ಬದುಕಿಗೆ ಪ್ರಾಬ್ಲಮ್ ಇದೆ ಹೌದು ಸರ್, ಹೌದು. ಅಲ್ವಾ? ನಾನ್ ಮುಂದೆ ಹೋಗ್ಬಿಡ್ತೀನಿ, ನನ್ ಪ್ರಾಬ್ಲಮ್ ಇದೆ, ಯಾರು ಇಲ್ಲ ನೋಡಿ, ಅವ್ನು ನಿಂತಿಯ ಅವ್ನು ಹೋಗ್ಲಿ, ಒಂದಿನ ಆಗ್ಲಿ ನಿಂತಿದ್ರು. ನಿಂತಿದ್ದಾನೆ. ವಿಚಾರವಂತಿಕೆ ಅಲ್ಲಿದೆ. ಅವ್ರನ್ನ ನೋಡಿ ನಾವು ಕಲಿಬೇಕು ಡಿಸಿಪ್ಲಿನ್. ಕಾರಲ್ಲಿ ಓಡಾಡೋರು ಹೆಂಗಂದ್ರೆ ನುಗ್ಸಿ ಬೈಕೊಂಡು ಇದ್ ಮಾಡ್ಕೊಂಡು 5 ನಿಮಿಷ ನಾವಲ್ಲಿ ಲೇಟ್ ಆಗಿ ಹೋಗ್ಬಿಟ್ರೆ ನಮ್ಗೆ ಆಗ್ತಾ ಇಲ್ಲ. ಬಟ್ ಅವ್ರು ನೋಡಿ ಬದುಕಿಗೋಸ್ಕರ ಹಂಗೆ ನಿಂತಿದ್ದಾರೆ. ಏನ್ ಹ್ಯಾಟ್ಸ್ ಆಫ್ ಅಲ್ವಾ? ನಿಜ ನಿಜ ಸರ್, ನಿಜ. ಅವ್ರನ್ನ ನೋಡಿ ನಾವು ಕಲಿಬೇಕು ನಿಜವಾಳು. ಅಂಥವ್ರು ಬರಬೇಕು, ಅಂಥವ್ರು ನಿಂತ್ಕೊಬೇಕು. ಆ ಇನ್ನೋಸೆಂಟ್ ಹೃದಯಗಳು ಬಂದು ಎಲೆಕ್ಷನ್ ನಿಂತ್ಕೊಬೇಕು. ಅವ್ರು ವರ್ಕ್ ಮಾಡಿ ತೋರಿಸ್ತಾರೆ. 1 ಲಕ್ಷ 1.5 ಲಕ್ಷ ಸಂಬಳ ಕೊಡಿ ಅವ್ರಿಗೆ. ಅಲ್ಲ ಸರ್, ಯಾವ ಲೆವೆಲಿಗೆ ಕೆಲಸ ಮಾಡ್ಬೋದು ಲೆಕ್ಕ ಹಾಕೊಳ್ಳಿ. ಇನ್ನೋಸೆಂಟ್ಸು. ಇನ್ನೋಸೆನ್ಸ್. ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅನ್ನೋರಲ್ಲ ಅವರು. ಏನು ಹೇಳಿ, ಕೇಳಿ ತಿಳ್ಕೊಂಡು ಜನ ನನಗೆ ಸಂಬಳ ಕೊಡ್ತಿದ್ದಾರೆ, ನಾನು ಇದನ್ನು ವರದಿ ಒಪ್ಪಿಸ್ಬೇಕು ಅನ್ನೋ. ಏನು ಗೊತ್ತಿರೋದು ಬೇಡ. ಸಂವಿಧಾನದಲ್ಲಿ ಏನು ಇಂಜಿನಿಯರ್ಸು ಡಾಕ್ಟರ್ಸು ವೆಲ್ ಎಜುಕೇಟೆಡ್ಸ್ ಬರಲಿ ಅಂತ ಬರ್ದಿಲ್ಲ. ಎಸ್ ಸರ್. ಏನಿಲ್ಲ, ಅವ್ನ ಕೆಲಸ ಹಾನೆಸ್ಟೇ ಕೆಲಸ ಮಾಡ್ಬೇಕಷ್ಟೇ. ಅವ್ನ ಸಂಬಳ ತಗೊಂಡು ಇಲ್ಲಿದ್ದಾರೆ ಓದಿರೋರೆಲ್ಲ ಪ್ರಜ್ಞೆಯಿಂದ. ಪಾಪ ನನ್ಗೆ ಗೊತ್ತಾಗಲ್ಲಪ್ಪ ಅದೇನು ಹೇಳ್ಬಾ, ಅದೇನೋ ಬಡ್ಜೆಟ್ ಇಲ್ಲ ಅಂತಿಲ್ಲ, ಅವ್ನು ಕರೀರಿ. ಅಲ್ಲಿರೋರು ಇರ್ತಾರಲ್ಲ ಬ್ಯೂರೋ ಮಾಸ್ಟರ್ ಪೀಸ್ಗಳು ಇರ್ತಾರೆ.